ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರು 55 ವರ್ಷ ಪ್ರಾಯದ ಭವಾನಿ ಕಾಪಿಕಾಡು ಒಂತೆಕಾಲದ ಅಸೌಖ್ಯಡು ಕುಡ್ಲದ ಸರ್ಕಾರಿ ಆಸ್ಪತ್ರೆಡು ವಿಧಿವಶರಾತೆರು. ತೊಕ್ಕೋಟು ನಿವಾಸಿ ಆದುಪಿನ ಇಂಬೇರು ಕಾಪಿಕಾಡು ವಾರ್ಡ್ 2 ಸರ್ತಿ ಕೌನ್ಸಿಲರ್ ಆದ ಆಯ್ಕೆ ಆದಿತ್ತೇರು. ಅವಿವಾಹಿತರಾದಿತ್ತಿನ ಇಂಬೇರು ಬಿಜೆಪಿದ ಮಹಿಳಾ ಸದಸ್ಯ ಆದಿತ್ತೇರು. ಬಂಡಿಕೊಟ್ಟಿಯ ಕೋರ್ದಬ್ಬು ದೇವಸ್ಥಾನದ ಸಮಿತಿ ಸದಸ್ಯರ ಆದಿತ್ತೇರು. ಕಾಪಿಕಾಡು ಮಂತ್ರ ದೇವತೆ ಕೊರಗಜ್ಜ ಸಾನ್ನಿಧ್ಯದ ಧರ್ಮದರ್ಶಿಲು ಪ್ರಶಾಂತ್ ಕಾಪಿಕಾಡು, MLC ಕಿಶೋರ್ ಕುಮಾರ್ ಭುಟ್ಯಾಡಿ, ಉದ್ಯಮಿ ಜಯಂತ್ ಕಾಪಿಕಾಡು, ಬಿಜೆಪಿದ ಪ್ರಮುಖರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ವಕೀಲರು ಮೋಹನ್ ರಾಜ್ ಸೋವೂರು, ಬಿಜೆಪಿ ಮಂಡಲಾಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಬೈಲ್, ಗಣೇಶ್ ಕಾಪಿಕಾಡ್, ದಯಾನಂದ ತೊಕ್ಕೋಟು, ಧನಲಕ್ಷ್ಮಿ ಗಟ್ಟಿ, ಚಂದ್ರಶೇಖರ್ ಉಚ್ಚಿಲ್, ಮನ್ವಿತ್ ಕಾಪಿಕಾಡ್, ರವಿಶಂಕರ್ ಸೋಮೇಶ್ವರ, ದಿನಕರ್ ಉಳ್ಳಾಲ್, ಸುಹಾಸಿನಿ ಬಬ್ಬುಕಟ್ಟೆ, ಮುರಳಿ ಸಾಲಿಯನ್ ಕಾಪಿಕಾಡ್, ಸುಹಾಸಿನಿ ಬಬ್ಬುಕಟ್ಟೆ, ರೋಹಿತ್ ಉಳ್ಳಾಲ್, ರಾಜು ಗುರಿಕಾರ, ಹರಿಶ್ಚಂದ್ರ ಕಾಪಿಕಾಡ್, ಪ್ರವೀಣ್ JP ಕಾಪಿಕಾಡ್, ಸುರೇಶ್ ಭಟ್ನಗರ, ಸುಂದರ್ ಉಳಿಯ, ದಿನೇಶ್ ರೈ ಕಳ್ಳಿಗೆ, ರಾಜೇಶ್ ಕಾಪಿಕಾಡ್, ಚಂದ್ರಹಾಸ್ ಗುರಿಕಾರ, ರೋಹನ್ ತೊಕ್ಕೋಟು, ಭಗವಾನ್ ದಾಸ್ ತೊಕ್ಕೋಟು, ನಗರಸಭೆಯ ನಿಕಟಪೂರ್ವ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಲು, ಬಿಜೆಪಿ ಕಾರ್ಯರು, ಇಂಚಿತ್ತಿ ಪ್ರಮುಖರು ಮೇಲಿನ ಅಂತಿಮ ದರ್ಶನ ಪಡೆದು ಸಂತಾಪವನ್ನು ಸೂಚಿಸಿದರು. ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಆದಂತಹ ಓವರ್ಬ್ರಿಡ್ಜಿನ ನಿವಾಸಿಯಾಗಿರುವಂತಹ ಭವಾನಿ ಅವರು ಈ ದಿನ ನಮ್ಮೆಲ್ಲರನ್ನು ಬಿಟ್ಟು ಸ್ವರ್ಗಸ್ಥರಾಗಿದ್ದಾರೆ ಎಂದು ಹೇಳಲಿಕ್ಕೆ ನಾವು ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ತನ್ನ 3 ಅವಧಿಗಳಲ್ಲಿ ಭಾರತೀಯ ಜನತಾ ಪಕ್ಷದ 2 ಬಾರಿ ಪುರಸಭೆಯ ಕೌನ್ಸಿಲರ್ ಆಗಿ 1 ಬಾರಿ ನಗರಸಭೆಯ ಕೌನ್ಸಿಲರ್ ಆಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಕ್ಷೇತ್ರದ ಎಲ್ಲ ವರ್ಗದ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಪ್ರತಿಯೊಬ್ಬರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅದರಲ್ಲೂ ಕೂಡ ಪುರಸಭೆಯಲ್ಲಿ 1 ಅವಧಿಗೆ ಪುರಸಭೆಯ ಉಪಾಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಸತತವಾಗಿ 3 ಬಾರಿ ಈ ಕ್ಷೇತ್ರದಿಂದ ಗೆದ್ದು ಪ್ರತಿಯೊಂದು ಜನರಲ್ಲೂ ಒಂದು ಜನಾನುರಾಗಿಯಾಗಿ ಬೆಳೆದಂತಹ ಒಂದು ಮಹಿಳೆ ಅಂತ ಹೇಳಲಿಕ್ಕೆ ನಾವು ತುಂಬ ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಭವಾನಿ ಅಕ್ಕನವರ ಈ ಒಂದು ಕಾರ್ಯವೈಖರಿ ನಮ್ಮ ಪಕ್ಷಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂಥ ಒಂದು ಮಹಿಳೆ. ಇಂತಹ ಮಹಿಳೆಯನ್ನು ನಾವು ಭಾರತೀಯ ಜನತಾ ಪಕ್ಷದವರು ಇವತ್ತು ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾವು ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿ ಮೃತಪಟ್ಟಂತಹ ಅವರ ಕುಟುಂಬದವರಿಗೆ, ಮಕ್ಕಳಿಗೆ ಎಲ್ಲರೂ ದೇವರು ಅವರ ಒಂದು ಅಗಲುವಿಕೆಯ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ನೀಡಲಿ. ಪರಮಾತ್ಮನ ಅವರ ಒಂದು ಆತ್ಮಕ್ಕೆ ಸದ್ಗತಿಯನ್ನು ಕೊಟ್ಟು ಭವಾನಿಯಕ್ಕವರ ಆ ರಾಜಕೀಯ ಜೀವನ ನಮಗೆಲ್ಲರಿಗೂ ಆದರ್ಶವಾಗಿ ಅವರು ಹಾಕಿಕೊಂಡಂಥ ಆ ಪಥದಲ್ಲಿ ನಾವೆಲ್ಲರೂ ಮುಂದೆ ಸಾಗುತ್ತೇವೆ ಅನ್ನೋ ಒಂದು ಭರವಸೆಯನ್ನು ವ್ಯಕ್ತಪಡಿಸುತ್ತಾ ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ನಾವು ಎಲ್ಲರೂ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ BJP ಕಾರ್ಯಕರ್ತರು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರು ಆಗಿದ್ದು ಉಳ್ಳಾಲ ಪುರಸಭೆ ಇರುವಂಥ ಸಮಯದಲ್ಲಿ ಕೂಡ ನಮ್ಮ ಕೌನ್ಸಿಲರ್ ಆಗಿ 3 ಬಾರಿ ಕೌನ್ಸಿಲರ್ ಆಗಿ ಕೆಲಸ ಮಾಡತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಭವಾನಿ ಅಕ್ಕನ್ನು ನಾವು ಇವತ್ತು ಅಗಲಿದ್ದೇವೆ. ತುಂಬ ದುಃಖದ ವಿಷಯ. ಯಾಕಂದರೆ ನಮ್ಮ ಪಾರ್ಟಿಯ ಯಾವುದೇ ಕಾರ್ಯಕ್ರಮದಲ್ಲಿಯೂ ಕೂಡ ಈ ಹಿಂದೆ ಬಹಳ ಒಂದು ಸಕ್ರಿಯವಾಗಿ ಪಾಲ್ಗೊಂಡು ಭಾರತೀಯ ಜನತಾ ಪಾರ್ಟಿಗೆ ಈ ಭಾಗದಲ್ಲಿ ಶಕ್ತಿ ತುಂಬುವ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಇದು ತುಂಬ ಅದೇ ಭಾರತೀಯ ಜನತಾ ಪಾರ್ಟಿ ತೀವ್ರ ರೀತಿಯ ಒಂದು ಸಂತಾಪವನ್ನು ಸೂಚನೆ ನಾವು ಕೊಡ್ತಾ ಇದ್ದೇವೆ. ಅವರ ಕುಟುಂಬದ ವರ್ಗದವರಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ, ಹಾಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಬೇಡಿಕೊಳ್ತೇನೆ. ಇವತ್ತು ನಮ್ಮ ಪಾರ್ಟಿಯ ಒಬ್ಬ ಹಿರಿಯ ಕಾರ್ಯಕರ್ತೆಯಾಗಿ ಉಳ್ಳಾಲ ಪುರಸಭೆಯ ಮಾಜಿ ಕೌನ್ಸಿಲರ್ ಆಗಿ 1 ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈ ಭಾಗದ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ರಾಜಕಾರಣಿ ಮಹಿಳೆ ನಮ್ಮ ಭವಾನಿ ಕಾಪಿಕಾಡ್ರವರು ನಮ್ಮನ್ನು ಅಗಲಿದ್ದಾರೆ.
ಬಹಳ ದುಃಖದಾಯಕವಾದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇದು ನಮ್ಮ ಪಾರ್ಟಿಗೆ, ಇಡೀ ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟ. ಬಹಳ ಮುಖ್ಯವಾಗಿ ಭವಾನಿ ಕಾಪಿಕಾಡು ಯಾವ ರೀತಿ ಅಂತ ಹೇಳಿದರೆ, ನಮಗೆಲ್ಲರಿಗೂ ಕೂಡ ಒಂದು ಸಹೋದರಿಯಾಗಿ ಯಾವತ್ತೂ ಕೂಡ ಮಾತನಾಡುವಾಗ ಅತ್ಯಂತ ಒಂದು ರೀತಿಯ ಮಕ್ಕಳ ಮನಸ್ಸಿನವರು, ನಮ್ಮ ಮುಗ್ಧತೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಯಾವುದೇ ಒಂದು ಜವಾಬ್ದಾರಿಯನ್ನು ನೀಡಿದಾಗ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯನ ಮಾಡುವವರು. ಇದು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮೆಲ್ಲರನ್ನು ಅಗಲಿದ ನಮ್ಮ ಭವಾನಿ ಕಾಪಿಕಾಡ್ರವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ. ಅವರ ಕುಟುಂಬ ವರ್ಗದವರಿಗೆ, ನಮ್ಮೆಲ್ಲ ಬಂಧು ಮಿತ್ರರಿಗೆ, ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೂಡ ಆ ಒಂದು ಅವರ ಅಗಲುವಿಕೆಯ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮನನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ನಾನು ಭವಾನಿ ಕಾಪಿಕಾಡ್ರವರ ಒಂದು ಸಂದರ್ಭದಲ್ಲಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾಗಿದ್ದುಕೊಂಡು ಈ ಭಾಗದಲ್ಲಿ ಧಾರ್ಮಿಕವಾಗಿ, ರಾಜಕೀಯವಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ನಮ್ಮೆಲ್ಲರ ನೆಚ್ಚಿನ ಕುಮಾರಿ ಭವಾನಿ ಅವರು ಇವತ್ತು ಹಸ್ತಂಗರಾಗಿರುವುದು ನಮಗೆಲ್ಲ ಬಹಳ ಖೇದಕರ ಸಂಗತಿ. ಸರ್ಕಾರದ ಸವಲತ್ತುಗಳನ್ನೆಲ್ಲ ವಾರ್ಡಿನ ಸಮಸ್ತ ನಾಗರಿಕೆ ತಲುಪಿಸುವ ಮಟ್ಟಿನಲ್ಲಿ ಕುಮಾರಿ ಭವಾನಿಯವರ ಕಾರ್ಯ ಮೆಚ್ಚುವಂಥದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರನ್ನು ಕಳೆದುಕೊಂಡದ್ದು ನಮ್ಮ ಪಕ್ಷಕ್ಕೆ ಬಹಳ ಒಂದು ಆಘಾತವಾಗಿದೆ. ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ. ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಶ್ರೀದೇವರು ನೀಡಲೆಂದು ಹೇಳುತ್ತಾ, ಮಗದೊಮ್ಮೆ ಕುಮಾರಿ ಭವಾನಿಯವರ ಇವತ್ತು ಅವರ ದೇಹಾಂತ ನಮಗೆಲ್ಲ ಖೇದಕರವಾದಂಥ ವಿಷಯ. ಅವರು ಮತ್ತೆ ಹುಟ್ಟಿ ಬರಬೇಕು. ಪ್ರತಿ ಜನಸಾಮಾನ್ಯರಿಗೆ ಸರ್ಕಾರದ ಸವಲತ್ತನ್ನು ಕೊಡುವ ಅವರ ಕಾರ್ಯ ನಿಜವಾಗಲೂ ನಮಗೆ ಈಗೀಗ ನೆನಪಾಗ್ತಾ ಉಂಟು. ಶ್ರೀದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಮಾಜಿ ಉಪಾಧ್ಯಕ್ಷರು ಹಾಗೂ ಪುರಸಭೆಯ 2 ಅವಧಿಗೆ ಕೌನ್ಸಿಲರ್ ಆಗಿ, 1 ಅವಧಿಗೆ ಉಪಾಧ್ಯಕ್ಷರಾಗಿ, ಪ್ರಸ್ತುತ ನಗರಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥ ಭವಾನಿ ಕಾಪಿಕಾಡ್ರವರು ಇಂದು ನಮ್ಮ ನಗಲಿ ಸ್ವರ್ಗಸ್ಥರಾಗಿದ್ದಾರೆ. ಅವರು ಮಾಡಿದಂಥ ಕೆಲಸ ಇವತ್ತು ಅವರ ಹೆಸರನ್ನು ಉಳಿಸಿದೆ. ಇವತ್ತು ಕಾಪಿಕಾಡು ಪ್ರದೇಶ ನಿರಂತರ 2007ರಿಂದ ಇವತ್ತಿನವರೆಗೆ ಅವರಲ್ಲಿ ಆ ಭಾಗವನ್ನು ಪ್ರತಿನಿಧಿಸಿದಂಥ ಕ್ಷೇತ್ರ. ಇವತ್ತು ಮೂಲೆ ಮೂಲೆಗೆ, ಓಣಿಗೆ ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳಿದಿದೆ. ಅವರ ಅಗಲಿಕೆ ನಮ್ಮ ಪಕ್ಷಕ್ಕೆ ಹಾಗೂ ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ. ಅವರ ಅಗಲಿಕೆಯ ಈ ದುಃಖವನ್ನು ಭರಿಸುವಂಥ ಆ ಒಂದು ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಅವರ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ. ಆತ್ಮೀಯರೇ, ಹುಟ್ಟು ಉಚಿತ ಸಾವು ಖಚಿತ ಪನ್ಪಿನ ಸತ್ಯ ನಮ್ಮ ಮಾತ ತೆರಿ ನಂಚಿನ ಆತ್ಮೀಯರು. ಭಾರತೀಯ ಜನತಾ ಪಾರ್ಟಿದ ಹಿರಿಯಕ್ಕ ಸಕ್ರಿಯವಾದ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತೆ ಆದಿತ್ತೊಂದು ಉಳ್ಳಾಲ ನಗರಸಭೆತ್ತ ಒಂದು ಕೌನ್ಸಿಲರ್ ಆದಿತ್ತದು ಸತತವಾದ 2 ಸಲ ಅಭಿವೃದ್ಧಿದ ಹರಿಕಾರರಾದ ಈ ಒಂದು ಕಾಪಿಕಾಡು ಪ್ರದೇಶಡ್ ಬರೀ ಪುರ್ಲದ ಸೇವೆ ಮಂತಿನಾರಿ ಎಂಕ್ಲ ಮಾತಿರ್ನಲ್ಲ ಮುಖ್ಯದ ಭವಾನ್ಯಕ್ಕ ಒವೇ ಕಾರ್ಯಕ್ರಮ ಅದು ಪಡ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಕಾರ್ಯಕ್ರಮಗಳು ತನ್ನಡದ ಆಪುನಂಚಿನ ಸಂಪೂರ್ಣ ಸಹಕಾರದೊಟ್ಟಿಗೆ ಜನಕ್ಕುಲ್ನೊಟ್ಟಿಗೆ ಒಂದು ಇಲ್ಲದ ಮಗಲಾದ ಸೇವೆ ಕೊರ್ನಂಚಿನಾರು ನಮ್ಮ ಭವಾನ್ಯಕ್ಕ. ಅಲ್ಪಕಾಲದ ಅಸಕೆಡು ಇನಿ ದೈವಾಧೀನರಾತಿರು ಅರ್ನ ಆತ್ಮಗೂ ಚಿರಶಾಂತಿ ತಿಕ್ಕಡು, ಅರ್ನ ಇಲ್ಲದಕ್ಲೆಗ ದುಃಖನು ಸಹಿಸುನಂಚಿನ ಶಕ್ತಿನ ಭಗವಂತೆ ಕೊರಡು. 2 ಸಲ ಕೌನ್ಸಿಲರ್ ಆದಿತ್ತೊಂದು ಭಾರತೀಯ ಜನತಾ ಪಾರ್ಟಿದ ಒಂಜಿ ಹಿರಿಯಕ್ಕನಾಯ್ದಾಚೆನೆ ಅವ್ರು ಒಂಜಿ ಉಪಾಧ್ಯಕ್ಷರಾದಲ್ಲ. ಬಹುಶಃ ಮಾತ ಪಕ್ಷೋಡ್ಲ ಪಕ್ಷಾತೀತವಾದ ಒಂಜಿ ಅಭಿವೃದ್ಧಿದ ನೆಲೆಟ್ಟು ಈ ಉಳ್ಳಾಲ ನಗರಸಭಾ ವ್ಯಾಪ್ತಿಡು ಮಸ್ತ್ ಕೆಲಸ ಸಂದಾಯ್ತ ಮಂತಿನಾರು. ಅಂಚಿನಾರು ಇನಿ ನಮ್ಮನ್ನು ಮಾತೇರ್ಲ ಕಳೆ ಹೊಂದಿರು ಮಸ್ತ್ ಜನ ಕಾರ್ಯಕರ್ತರನ್ನ ಒಟ್ಟುಗಿ ತಂದು ಮಾತೇರಿಗಳೊಂದು ಮಾರ್ಗದರ್ಶಕರಲಾದಿತ್ತರು. ಅಂಚಿನ ಭವಾನ್ಯಕ್ಕನ ಆತ್ಮಗೂ ಭಗವಂತೆ ಚಿರಶಾಂತಿನ ಕೊರಡು, ಸದ್ಗತಿನ ಕೊರಡು ಪಂದು ಉಳ್ಳಾಲದ ಮಾತ ಅಪ್ಪೆಲ್ಲನ ಪರವಾದ ಅರೆಗೆ ದೇವೆರಡ ನಟ್ಟೊಂದುಲ್ಲ ಸೊಲ್ಮೇಲು. ಭಾರತೀಯ ಜನತಾ ಪಾರ್ಟಿಯ ದೇವದುರ್ಲಭ ಕಾರ್ಯಕರ್ತೆಯಾಗಿ ಹಲವಾರು ವರ್ಷ ಪಕ್ಷದ ಮುಖಾಂತರ ಸಮಾಜ ಸೇವೆಯನ್ನು ಮಾಡ್ತಾ ಉಳ್ಳಾಲ ಕಾಪಿಕಾಡು ಭಾಗದ ಎಲ್ಲ
ಜನರ ಒಂದು ಆತ್ಮೀಯರಾಗಿದ್ದುಕೊಂಡು 2 ಬಾರಿಗೆ ಪುರಸಭಾ ಸದಸ್ಯರಾಗಿ 1 ಬಾರಿಗೆ ನಗರಸಭಾ ಸದಸ್ಯರಾಗಿ ಈ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿದ್ದಂತಹ ಭವಾನಿ ಕಾಪಿಕಾಡ್ ಭವಾನಿ ಅಕ್ಕ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮನಸ್ಸಿಗೆ ತುಂಬ ನೋವಾಗ್ತದೆ. ಯಾಕಂದರೆ ಒಂದು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಬಡ ಜನರ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾ ಸ್ವಂತದ ಯಾವುದೇ ಸ್ವಾರ್ಥವಿಲ್ಲದೆ ಸಮಾಜಕ್ಕೋಸ್ಕರ ಬದುಕಿದಂಥ ಭವಾನಿ ಅಕ್ಕ. ಆ ಕಾರಣಕ್ಕೆ ಇವತ್ತು ಕುಟುಂಬಕ್ಕೆ ಅವರನ್ನು ಅಗಲಿದಂಥ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅಗಲಿದ ದಿವ್ಯ ಚೇತನಕ್ಕೆ ಶಾಂತಿ ಸಿಗಲಿ. ಹಿಂದೂ ಸಮಾಜದಲ್ಲಿ ಯಾವ ರೀತಿ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಇನ್ನೊಂದು ಸಲ ಭವಾನಿ ಅಕ್ಕ ಅವರ ಕುಟುಂಬದಲ್ಲಿ ಹುಟ್ಟಿ ಬರಬೇಕು, ನಮ್ಮ ಕುಟುಂಬದಲ್ಲಿ ಹುಟ್ಟಿ ಬರಬೇಕು. ಅದರ ಜೊತೆಗೆ BJPಗೆ ನಮ್ಮ ಎಲ್ಲ ಯುವ ಕಾರ್ಯಕರ್ತರು ತುಂಬ ಜನರಿಗೆ ಅವರು ಒಂದು ಆಶೀರ್ವಾದ ಮುಖಾಂತರ ಕೆಲಸವನ್ನು ಮಾಡ್ತಾಯಿದ್ರು. ತುಂಬ ಜನ ಇವತ್ತು ದುಃಖಿತರಾಗಿದೆ ಯುವಕರು, ನನ್ನಂಥ ತುಂಬ ಜನ ಯುವಕರು. ಆ ಕಾರಣಕ್ಕೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಯುವಕರು ನಡೀಬೇಕು. ಅದರ ಜೊತೆಗೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಅಗಲಿದ ದಿವ್ಯ ಚೇತನಕ್ಕೆ ಆ ಭಗವಂತ ಶಾಂತಿಯನ್ನು ಕರುಣಿಸಲಂತ ಪ್ರಾರ್ಥನೆ ಮಾಡ್ತೇನೆ. Oh